ದುಬೈದ ಬತ್ತಿನ ಅನಿವಾಸಿ ಭಾರತೀಯರನ್ನು ನಿರ್ಲಕ್ಷ್ಯ ಮಲ್ತದಂಡು ಪನ್ಪಿನ ಆರೋಪಗೂ ಸ್ಪಷ್ಟನೆ ಕೊರ್ನ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸರ್ಕಾರದ ನಿಯಮ ಪ್ರಕಾರ ಕ್ರಮ ಕೈಗೊಂಡ ಹೋಟೆಲ್ಲೆನು ಪ್ರಯಾಣಿಕರೇ ಆಯ್ಕೆ ಮಲ್ತದೇರು ಹೋಟೆಲ್ಲದ ರೇಟ್ಲೆನು ಸುರುಟೆ ಪಂಡದಿತ್ತ ಮಾತಾ ಪ್ರಯಾಣಿಕರಿಗೂ ಮಾಹಿತಿಲ್ನ ಕೊಡ್ತಾ ಬಂಜಿನ ಪುಂಜೌಲೆಗೂ ಜೋಕ್ಲೆಗೂ ಪುಂಜೌಲೆಗೂ ಪ್ರಾಯದಕ್ಲೆಗೂ ರಿಯಾಯಿತಿ ಕೊಡ್ತಾ ಸ್ವಾಬ್ ಟೆಸ್ಟ್ ನೆಗೆಟಿವ್ ಬತ್ತಂಡ ಅಕ್ಲೇನು ಹೋಮ್ ಕ್ವಾರಂಟೈನ್ ದೀಪ ಬಂಡು ತೆರಿಪಾಯರು. ಫ್ಲೈಟ್ ನಿನ್ನೆ ರಾತ್ರಿ 10:15 ಹಂಗೆ ಲ್ಯಾಂಡ್ ಆಯಿತು. ಸೊ ಅದರಲ್ಲಿ 179 ಪೀಪಲ್ ಬಂದಿದ್ದಾರೆ, ಇನ್ಕ್ಲೂಡಿಂಗ್ 40 ಪ್ರೆಗ್ನೆಂಟ್ ಲೇಡೀಸ್. ಇದು ಒಂದು ಸ್ಪೆಷಲ್ ಫ್ಲೈಟ್ ಆಗಿರೋದ್ರಿಂದ ಯಾರ್ಯಾರಿಗೆ ಮೆಡಿಕಲ್ ಅಟೆನ್ಷನ್ ಬೇಕಿತ್ತು ಮತ್ತು ಈ ಥರ ಪ್ರೆಗ್ನೆಂಟ್ ಲೇಡೀಸ್ ಇದ್ದರು ಅವರಿಗೆ ಪ್ರಯಾರಿಟಿ ಕೊಟ್ಟು ಕರ್ಕೊಂಡು ಬಂದಿದ್ದರು. So there are a few clarifications which I would want to give. ಈ ಫ್ಲೈಟ್ ಏನಿತ್ತು evacuation flight ಅದು ಆಸ್ ಪರ್ 5th May ಗೈಡ್ಲೈನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಪೇಯ್ಡ್ ಫ್ಲೈಟ್ ಆಗಿತ್ತು. ಅದರಲ್ಲಿ ಇಟ್ ವಾಸ್ ವೆರಿ ಕ್ಲಿಯರ್ಲಿ ಮೆನ್ಷನ್ ದ್ಯಾಟ್ ಬಿಫೋರ್ ಬೋರ್ಡಿಂಗ್ ಆಲ್ ಟ್ರಾವೆಲರ್ಸ್ ವಿಲ್ ಗಿವ್ ಎನ್ ಅಂಡರ್ಟೇಕಿಂಗ್ ದಟ್ ದೇ ವುಡ್ ಅಂಡರ್ಗೋ ಮ್ಯಾಂಡೇಟರಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಫಾರ್ ಅ ಮಿನಿಮಮ್ ಪೀರಿಯಡ್ ಆಫ್ 14 days ಆನ್ ಅರೈವಲ್ ಇನ್ ಇಂಡಿಯಾ at their own cost. ಮತ್ತು all travellers will also be required to give an undertaking that they are making the journey at their own risk ಅಂತ ಇತ್ತು. So this was very clear and ಒಂದು I think more than a week back only ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಹೇಗೆ ಮಾಡಿದರು ಅಂದರೆ ಹೋಟೆಲ್ಸ್ ವರ್ ಗ್ರೇಡೆಡ್, ಅಂದರೆ ಅಲ್ಲಿ 5 ಸ್ಟಾರ್ 3 ಸ್ಟಾರ್ ಅಂತ ಮಾಡಿದರು, ನಾವು ಗ್ರೇಡ್ 1 ಗ್ರೇಡ್ 2 ಅಂತ ಮಾಡಿ ರೇಟ್ಸ್ ವರ್ ಆಲ್ಸೋ ಪಬ್ಲಿಷ್ಡ್ ಇನ್ ದಿ MEA ವೆಬ್ಸೈಟ್. ಸೊ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ದಟ್ ಯಾರು ಈ ಫ್ಲೈಟಲ್ಲಿ ಬರ್ತಾ ಇದ್ದಾರೆ they are coming with an undertaking that ಅವರು at their own cost 14-day quarantine ಆಗ್ತಾರೆ ಅಂತ. So this was very clear and this was the stand and it was given in the press also that hotel-ಅಲ್ಲೇ quarantine ಆಗ್ತಾರೆ. So that is the one point I would want to make clear. ಹೇಳಿ ಆಗಿದೆ ಅಲ್ಲ, ಇದು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಹಾಗೆ ಇದ್ದು ನಮ್ಗೆ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಬರುತ್ತೋ ನಾವು ಹಾಗೆ ಮಾಡ್ತೀವಿ. ಸೊ ಅವ್ರ ಅಂಡರ್ಟೇಕಿಂಗ್ ಕೊಟ್ಬಿಟ್ಟೆ ಬಂದಿರ್ತಾರೆ ಅಂತಂದರೆ ಬಂದಿರೋದು. ಸೊ ದಿಸ್ ಇಸ್ ಒನ್ ಥಿಂಗ್ ಆ್ಯಂಡ್ ದ ರೇಟ್ಸನ್ನು ಕೂಡ ವೆಬ್ಸೈಟಲ್ಲಿ ಮುಂಚೆನೇ ಡಿಸ್ಪ್ಲೇ ಮಾಡಲಾಗಿತ್ತು, ಯಾವ್ಯಾವ್ದು ಹೋಟೆಲ್ಸ್ ಇರುತ್ತೆ ಅದಕ್ಕೆ ಎಷ್ಟು ರೇಟ್ಸ್ ಇರುತ್ತೆ ಅಂತ. ನಾವು ಈಗ ಈ ಲಾಕ್ಡೌನ್ಗಿಂತ ಮುಂಚೆ ದೇರ್ ಆರ್ ಮೆನಿ ಫ್ಲೈಟ್ಸ್ ವಿಚ್ ಲ್ಯಾಂಡೆಡ್ ಇನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆವಾಗಲೂ ಕೂಡ ನಾವು ಈ ರೀತಿ ಸ್ಕ್ರೀನಿಂಗ್ ಮಾಡ್ತಾಯಿದ್ವಿ, ABC ಥರ. ಆವಾಗ ಮಾಡ್ತಿದ್ದಾಗಲೂ ಕೂಡ ಒಂದು ಏರ್ಪ್ಲೇನ್ ಲ್ಯಾಂಡ್ ಆದಮೇಲೆ ಕನಿಷ್ಠ 3-4 hours ಆಗ್ತಾಯಿತ್ತು ಡಿಲೇ. ವೈ ದಿಸ್ ಡಿಲೇ ಯೂಸ್ ಟು ಹ್ಯಾಪನ್ ಅಂದರೆ ಇದು ರೆಗ್ಯುಲರ್ ಫ್ಲೈಟ್ ಅಲ್ಲ. ಪ್ರತಿ ಫ್ಲೈಟಲ್ಲಿ ರೆಗ್ಯುಲರ್ ಫ್ಲೈಟಲ್ಲಿ ಬಂದು ಇಳಿತಿದ್ದಂಗೆ ಎಲ್ಲರೂ ಹೊರಗೆ ಬರ್ಬೋದು, ಇಲ್ಲಿ ಹೊರಗೆ ಬರೋದಕ್ಕಾಗೋದಿಲ್ಲ. ಒಂದು ಫ್ಲೈಟ್ ಬಂದು ಲ್ಯಾಂಡ್ ಆಗ್ತಿದ್ದಾಗೆ ಇನ್ನು 20 ಪೀಪಲ್ ಆಗಿ ಅಷ್ಟೇ ಹೊರಗೆ ಬರ್ತಾರೆ. ಸೊ ಇನ್ನು ಮಿಕ್ಕಿದವರೆಲ್ಲ ಫ್ಲೈಟಲ್ಲೇ ಕೂತಿರ್ತಾರೆ. ಸೊ ಅವ್ರು ಹೊರಗೆ ಬಂದಮೇಲೆ ದೆರ್ ಇಸ್ ಒನ್ ಬಿಗ್ ಸ್ಕ್ರೀನಿಂಗ್ ಪ್ರೊಸೀಜರ್ ವಿಚ್ ಇಸ್ ಇನ್ವಾಲ್ವ್. ಫಸ್ಟ್ ಅವರಿಗೆ ಥರ್ಮಲ್ ಸ್ಕ್ಯಾನ್ ಮಾಡ್ತಾರೆ, ಒಂದು ಪಲ್ಸ್ ಆಕ್ಸಿಮೆಟ್ರಿ ಮಾಡ್ತಾರೆ. ಥರ್ಮಲ್ ಸ್ಕ್ಯಾನ್ ಮಾಡಿದಾಗ ಇಫ್ ದೇ ಆರ್ ಅನ್ವೆಲ್ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಇಫ್ ದೇ ಆರ್ ಓಕೆ ಎಸಿಂಪ್ಟಮ್ಯಾಟಿಕ್ ಇದ್ದರು ಅಂದರೆ ನೆಕ್ಸ್ಟ್ ಅವರಿಗೆ ಅವರ ಡೆಸ್ಟಿನೇಷನ್ ಎಲ್ಲಿ ಅಂತ ನಾವು ಡಿವೈಡ್ ಮಾಡ್ತೀವಿ. ದಕ್ಷಿಣ ಕನ್ನಡದಲ್ಲಿ ಇರ್ತಾರೋ ಅಥವಾ ಬೇರೆ, ಇವಾಗ ನಿನ್ನೆ ನಮಗೆ ಉಡುಪಿಗೆ ಒಂದು 50 ಪೀಪಲ್ ಇದ್ದರು, ಉಡುಪಿಗೆ ಹೋಗ್ತಾರೋ ಆ ರೀತಿ ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಾದ್ಮೇಲೆ ಅವ್ರು ಇಮಿಗ್ರೇಷನ್ಗೆ ಹೋಗ್ತಾರೆ, ಇಮಿಗ್ರೇಷನ್ ಆದಮೇಲೆ ಕಸ್ಟಮ್ಸ್ಗೆ ಹೋಗ್ತಾರೆ. ಇದೆಲ್ಲ ಪ್ರೋಸೆಸ್ ಸಿನ್ಸ್ ಒಟ್ಟಿಗೆ ಆಗ್ತಾ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಟೇಕ್ ಸಮ್ ಟೈಮ್. ಆ್ಯಂಡ್ ಸೆಕೆಂಡ್ಲಿ ಇವಾಗ ಸಿನ್ಸ್ ಇಟ್ ವಾಸ್ ಅ ಪೇಯ್ಡ್ ಕ್ವಾರಂಟೈನ್, ಕೆಳಗೆ ಈ ಪ್ರೋಸೆಸ್ ಮುಗಿಸ್ಕೊಂಡು ಬಂದ ಮೇಲೆ ದೇ ವರ್ ಗಿವನ್ ಆಪ್ಷನ್ಸ್ ಟು ಚೂಸ್ ಅ ಹೋಟೆಲ್. ಸೊ ಅದೊಂದು ಸ್ವಲ್ಪ ಟೈಮ್ ಆಗುವಂಥ ಪ್ರೊಸೀಜರೇ, ಬಿಕಾಸ್ ಅವರಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಚೂಸ್ ಮಾಡಾದಮೇಲೆ ಅವರನ್ನು ಬಸ್ಸಲ್ಲಿ ನಾವೇ ಕರ್ಕೊಂಡು ಹೋಗಿ ಅಂಥ ಹೋಟೆಲ್ಸಿಗೆ ನಾವು ಬಿಡೋವಂಥ ಕೆಲಸನ ನಾವು ಮಾಡಿದ್ವಿ. ಸೊ ದಿ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಪ್ರೀವಿಯಸ್ ಏನಂತಾರೆ ಸಿಸ್ಟಮ್ ಆ್ಯಂಡ್ ದಿಸ್ ಸಿಸ್ಟಮ್ ವಾಸ್ ಲಾಸ್ಟಲ್ಲಿ ಕ್ಯಾಟಗರಿ C ಅಂತ ಏನು ಹೇಳ್ತಿದ್ರು ಅವರೆಲ್ಲ ಮನೆಗೆ ಹೋಗ್ತಾಯಿದ್ರು, ಹೋಮ್ ಕ್ವಾರಂಟೈನ್ ಆಗ್ತಾಯಿದ್ರು. ಸೊ ಈ ಪ್ರೊಸೀಜರ್ ಮುಗಿತಿದ್ದಂಗೆ ಅವರು ಅವ್ರವ್ರ ಗಾಡಿಯಲ್ಲಿ ಹೋಗ್ತಾಯಿದ್ರು. ಈ ಕೇಸಲ್ಲಿ ಎಲ್ಲರೂ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ 14 days ಇನ್ನ ಹೋಟೆಲ್ ಹೇಳಿದ್ರಿಂದ ನಾವು ಬಸ್ಸಲ್ಲಿ ಅವರನ್ನು ಆ ಹೋಟೆಲಿಗೆ ಬಿಡಬೇಕಾಗಿ ಬಂತು. ಸೊ ಫ್ಯೂ ಥಿಂಗ್ಸ್ ಆರ್ ದೇರ್, ಅಂದರೆ ಈ 40 ಪ್ರೆಗ್ನೆಂಟ್ ವಿಮೆನ್ ಆರ್ ಕಮಿಂಗ್, ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಹ್ಯಾಪನಿಂಗ್. ಅಂದರೆ ಯಾವುದೇ ಫ್ಲೈಟಲ್ಲೂ ಅಷ್ಟೊಂದು ಜನ ಇರಲಿಕ್ಕಿಲ್ಲ, ದಿಸ್ ಇಸ್ ಅ ಸ್ಪೆಷಲ್ ಫ್ಲೈಟ್. ಸೊ ದೇರ್ ವರ್ ಅ ಲಾಟ್ ಆಫ್ ಪ್ರೆಗ್ನೆಂಟ್ ವಿಮೆನ್. ನಾವು ಇಲ್ಲಿ ಬಂದ ಮೇಲೆ ಇಲ್ಲಿ ಹೋಟೆಲ್ಸಲ್ಲಿ ಇಟ್ಟ ಮೇಲೆ ನಿನ್ನೆ ರಾತ್ರಿ
ಇವತ್ತು ಬೆಳಗ್ಗೆ ಎಲ್ಲರಿಗೂ ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ. ನಿನ್ನೆನೂ ಕೂಡ ಏರ್ಪೋರ್ಟಲ್ಲಿ ಗೈನಕಾಲಜಿಸ್ಟ್ ಕೂಡ ಇದ್ದರು, ಒಂದು ಎಂಟೈರ್ ಹೆಲ್ತ್ ಟೀಮು ಇತ್ತು. ಮತ್ತು ಇವತ್ತು ಬೆಳಗ್ಗೆನೂ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಎಲ್ಲರದ್ದು ಸ್ವಾಬ್ ಕೂಡ ತೆಗೆದಿದ್ದೀವಿ, ಯಾಕೆಂದರೆ ಫಸ್ಟ್ ಡೇ ಸ್ವಾಬ್ ನಾವು ತೆಗಿಬೇಕಾಗಿತ್ತು. ಸೊ ಅದನ್ನು ಕೂಡ ಮಾಡಿದ್ದೀವಿ. ಸೊ ಆಫ್ಟರ್ ದಿಸ್ ಗೈಡ್ಲೈನ್ಸ್ ಆಫ್ ಯೆಸ್ಟರ್ಡೇ, ಇವತ್ತು ಬೆಳಗ್ಗೆ ಮಧ್ಯಾಹ್ನ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು ಸ್ಟೇಟ್ ಗೌರ್ಮೆಂಟ್ ಅವರು, ಸ್ಟೇಟಿಂಗ್ ದಟ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈಗ ಎಷ್ಟೊಂದು ಜನ ಈಗ 14 ದಿನ ನಾವು ಹೋಟೆಲಲ್ಲಿ ಇರೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರಿಂದ, ಸೊ ಪ್ರೆಗ್ನೆಂಟ್ ವಿಮೆನ್, ಚಿಲ್ಡ್ರನ್ ಬಿಲೋ 10 years ಆಫ್ ಏಜ್, ಸೀನಿಯರ್ ಸಿಟಿಸನ್ಸ್ ಅಬವ್ 80 years ಆಫ್ ಏಜ್, ಮತ್ತು ಟರ್ಮಿನಲಿ ಇಲ್ ಪೇಷಂಟ್ಸ್ ಯಾರ್ಯಾರು ಇರ್ತಾರೆ ಅಂಥವ್ರಿಗೆ ಈ ಫಸ್ಟ್ ಸ್ವಾಬ್ ಏನು ತೆಗಿತೀವಿ, ತೆಗೆದ ಮೇಲೆ ನೆಗೆಟಿವ್ ಬಂದರೆ ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡ್ಬೋದು ಅಂತ ಒಂದು ಕ್ಲಾರಿಫಿಕೇಷನ್ ಬಂದಿದೆ. ಸೊ ಇವಾಗ ನಾವೆಲ್ಲರದು ಫಸ್ಟ್ ಸ್ವಾಬ್ ತೆಗಿತಾ ಇದ್ದೀವಿ. ಅದ್ರ ರಿಪೋರ್ಟ್ ಬಂದ ಮೇಲೆ ಈ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆ ಸ್ಟ್ಯಾಂಪ್ ಮಾಡಿಬಿಟ್ಟು ಮುಂಚಿನ ಥರ ನಾವು ಅವ್ರ ಹೋಮ್ ಕ್ವಾರಂಟೈನ್ಗೆ ಬಿಟ್ಟು ಅಲ್ಲಿ ಅವರನ್ನು ಟ್ರ್ಯಾಕ್ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯದು ವಲಸೆ ಕಾರ್ಮಿಕರನ್ನು ಕಡಪುಡ್ನ ವ್ಯವಸ್ಥೆ ಆವೊಂದುಂಡು. ರಾಜ್ಯದ 25 ಜಿಲ್ಲೆಗಳಿಗೆ 500 ಬಸ್ತ ಮೂಲಕ 12,700 ಜನ ಪೋತೇರು. ಅಂತಾರಾಜ್ಯಗ ಕಾರ್ಮಿಕರು ಪೋಡಾಂಡ ಆಯಾ ರಾಜ್ಯದಾಕ್ಲ ಒಪ್ಪಿಗೆ ಕೊರಡು ಕುಡ್ಲಡ್ ಜಾರ್ಖಂಡ್ ರಾಜ್ಯದಾಕ್ಲು ದಿಂಜ ಜನ ಉಲ್ಲೇರು. ಜಾರ್ಖಂಡ್ ರಾಜ್ಯದ ನನಲ ಒಪ್ಪಿಗೆ ಬೈತಿಜಿ. ರಾಜ್ಯ ಸರ್ಕಾರ ಜಾರ್ಖಂಡ್ ಸರ್ಕಾರದ ಒಟ್ಟಿಗೆ ಪಾತ್ರಕತೆ ನಡಪೊಂದುಂಡು. ವಲಸೆ ಕಾರ್ಮಿಕರು ಏರ್ಲ ವದಂತಿಲೆಗ್ ಕೆವಿ ಕೊರಚು ಪಂಡದು ಜಿಲ್ಲಾಧಿಕಾರಿ ಮನವಿ ಮಲ್ತೇರು. ಸೊ ಡ್ಯೂರಿಂಗ್ ದಟ್ ಟೈಮ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಟ್ಸೆಲ್ಫ್ ಅರೌಂಡ್ 20,000 ಫುಡ್ ಕಿಟ್ಸ್ ಮತ್ತು ಮೋರ್ ದೆನ್ 3.93 lakh ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದು ತದನಂತರ ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಮೈಗ್ರೆಂಟ್ ಮೂವ್ಮೆಂಟ್ಗೆ ಅವಕಾಶ ಮಾಡಿಕೊಟ್ರು. ಸೊ ನಾವಾಗ KSRTC ಮತ್ತು ಕೆಲವು ಪ್ರೈವೇಟ್ ಬಸ್ಸಸ್ ಯೂಸ್ ಮಾಡಿ 25 ಜಿಲ್ಲೆಗಳಿಗೆ 500 ಬಸ್ ಯೂಸ್ ಮಾಡಿ 12,907 ಜನನ ನಾವು ಕಳಿಸಿಕೊಟ್ಟಿದ್ವಿ ಅವರವರ ಜಿಲ್ಲೆಗಳಿಗೆ. ಅದರಲ್ಲಿ ಮೆಜಾರಿಟಿ ಅಂದರೆ ಬಾಗಲಕೋಟೆ 3,887 ಜನ ಬಾಗಲಕೋಟೆಗೆ ಹೋಗಿದ್ರು. ಅದು ಬಿಟ್ಟು ನೆಕ್ಸ್ಟು ಗದಗ, ಆಮೇಲೆ ಬಿಜಾಪುರ, ಈ ಎಲ್ಲ ಜಿಲ್ಲೆಗಳಿಗೂ ಮೈಗ್ರೆಂಟ್ ಲೇಬರ್ ಮೂವ್ಮೆಂಟ್ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡ್ತಿದ್ವಿ. ಅದರ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದು ಇಂಟರ್ ಸ್ಟೇಟ್ ಮೂವ್ಮೆಂಟ್. ನಾವು ಇಂಟರ್ ಸ್ಟೇಟ್ ಮೂವ್ಮೆಂಟಲ್ಲಿ ನಮಗೆ ರಿಜಿಸ್ಟರ್ಡೇ ನಮ್ಮ ಈ ಸೇವಾ ಸಿಂಧು ಪೋರ್ಟಲಲ್ಲಿ ಇಲ್ಲಿ ತನಕ 40,510 ಜನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೆಜಾರಿಟಿ ನೋಡಬೇಕು ಅಂತಿದ್ರೆ ಕೆಲವೇ ಸ್ಟೇಟ್ಸ್ ಬರ್ತಾರೆ, ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶ್. ಅದು ಬಿಟ್ಟರೆ ನೆಕ್ಸ್ಟು ಕೆಲವರು ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಈ ರೀತಿ ಸ್ಟೇಟ್ಸ್ ಎಲ್ಲ ಇದ್ದಾರೆ. ಸೊ ನಾವು ಫಸ್ಟ್ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಶುರು ಮಾಡಿದಾಗ ಮೊದಲು ಬರೀ ಬೆಂಗಳೂರಿಂದ ಮಾತ್ರ ಟ್ರೈನ್ಸ್ ಹೋಗ್ತಾಯಿತ್ತು. ಸೊ ಇಲ್ಲಿ ನಂಬರ್ಸ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ 9th ಮೇಯಿಂದ ಟ್ರೈನ್ ಮೂವ್ಮೆಂಟ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಟ್ರೈನ್ ಮೂವ್ಮೆಂಟ್ ಪ್ರೋಟೋಕಾಲ್ ಏನು ಅಂತ ಹೇಳಿದ್ರೆ, ರಿಸೀವಿಂಗ್ ಸ್ಟೇಟು ಒಪ್ಪಿಗೆ ಕೊಡಬೇಕಾಗುತ್ತೆ. ಈಗ ಜಾರ್ಖಂಡ್ ಅಥವಾ ಬಿಹಾರ್ಗೆ ನಾವು ಟ್ರೈನ್ ಮಾಡಬೇಕು ಅಂದರೆ ನಾವು ಇಲ್ಲಿಂದ ರಿಕ್ವೆಸ್ಟ್ ಕೊಡ್ತೀವಿ, ನಮ್ಮ ಸ್ಟೇಟ್ ನೋಡಲ್ ಆಫೀಸರ್ ಅದನ್ನು ಆ ಸ್ಟೇಟಿಗೆ ಕಳಿಸ್ಕೊಡ್ತಾರೆ. ಅವರು ಇಂಥ ದಿನ ನೀವು ಇಂಥ ಕಡೆಯಿಂದ ಟ್ರೈನ್ ಹೊರಡಿಸ್ಬೋದು ಅಂತ ಒಂದು ಅಪ್ರೂವಲ್ ಕೊಡ್ತಾರೆ. ಅದು ಅಪ್ರೂವಲ್ ಇದ್ದರೆ ಮಾತ್ರ ನಾವು ಕಳಿಸ್ಲಿಕ್ಕಾಗೋದು. ಸೊ 9th ಮೇ ಫಸ್ಟ್ ಟ್ರೈನ್ ಜಾರ್ಖಂಡಿಗೆ ಹೋಯಿತು. ಅಲ್ಲಿ 1148 ಪ್ಯಾಸೆಂಜರ್ಸ್ ಹೋಗಿದ್ರು. ಅದ್ರ ಕ್ರಮೇಣ ನಾವು 10th-ಗೆ 2, ಒಂದು ಉತ್ತರ ಪ್ರದೇಶ್ಗೆ, ಬಿಹಾರ್ಗೆ, 11th-ಗೆ ಉತ್ತರ ಪ್ರದೇಶ್, 12th ಅಗೇನ್ ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಹೋಯಿತು. ಮತ್ತು ಇವತ್ತು ಕೂಡ ಬಿಹಾರ್ ಆ್ಯಂಡ್ UP-ಗೆ ಟ್ರೈನ್ಸ್ ಇದೆ. ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಜಾರ್ಖಂಡ್ ಮೈಗ್ರೆಂಟ್ಸ್. ಜಾರ್ಖಂಡಲ್ಲಿ ಜಾರ್ಖಂಡವರು ತುಂಬ ಜನ ನಮ್ಮಲ್ಲಿ ಇದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಜಾರ್ಖಂಡ್ ಗೌರ್ಮೆಂಟ್ ಜೊತೆ ನಮ್ಮ ಗೌರ್ಮೆಂಟ್ ಅವರು ಮಾತಾಡಿ ಇವಾಗ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಟ್ರೈನ್ಸ್ ಒಪ್ಪಿಗೆ ಬರ್ತಾ ಇದೆ. ಸೊ ಈ ಜಾರ್ಖಂಡ್ ಸಿನ್ಸ್ ಜನ ಜಾಸ್ತಿ ಅರೌಂಡ್ 6,000-7,000 ಜನ ಅಂತ ನಮ್ಮ ಲೆಕ್ಕ ಇರೋದ್ರ ಪ್ರಕಾರ, ಆ್ಯಂಡ್ ಒಂದು ಟ್ರೈನಲ್ಲಿ ಈಗ ಬರೀ 1,460 ಜನ ಅಷ್ಟೇ ಹೋಗ್ಲಿಕ್ಕಾಗೋದು. ಸೊ ಆದ್ದರಿಂದ ಎಲ್ಲರನ್ನೂ ಒಟ್ಟಿಗೆ ಕಳಿಸೋದಕ್ಕಾಗಲ್ಲ. ನಮ್ಮ ಅಪೀಲ್ ಎಲ್ಲ ಮೈಗ್ರೆಂಟ್ಸ್ಗೆ ಏನು ಅಂದರೆ, ಈಗ ಅವರ ರಿಸೀವಿಂಗ್ ಸ್ಟೇಟ್ ಇವಾಗ ಅವರು ಅಪ್ರೂವಲ್ ಕೊಟ್ಟು ಒಂದಾದ್ಮೇಲೆ ಒಂದು ಟ್ರೈನ್ಸ್ ಕಳಿಸ್ತಿರೋದ್ರಿಂದ ಹಂತವಾಗಿ ಎಲ್ಲರೂ ಹೋಗ್ಬೋದಾಗತ್ತೆ. ಸೊ ಯಾರು ಇದನ್ನು ಗಾಬರಿ ಪಡ್ಕೊಳ್ಳದೆ ಎಲ್ಲ ಒಂದು ಕಡೆ ಬಂದರೆ ಮಾತ್ರ ಕಳಿಸ್ತಾರೆ ಆ ಥರ ಏನಿಲ್ಲ. ಸೊ ಲಿಸ್ಟ್ ಇರುತ್ತೆ, ಲಿಸ್ಟ್ ಪ್ರಕಾರ ಹಂತವಾಗಿ ನಾವು ಕಳಿಸ್ತೀವಿ. ಸೊ ಅದನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ.
ಸೊ ನಿನ್ನೆ ಯಾರು ಬಂದಿದ್ರೋ ಅವ್ರನ್ನೆಲ್ಲ ನಾವು ಎಲ್ಲಿದ್ದಾರೋ ಅಲ್ಲಿ ಇರಿಸಿ ಅವರಿಗೆ ನಾವು ಫುಡ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀವಿ. ಸೊ ಅಗೇನ್ ಮೈ ರಿಕ್ವೆಸ್ಟ್ ಒನ್ ಮೋರ್ ಟೈಮ್ ಇಸ್ ಒಂದು ಟ್ರೈನಲ್ಲಿ ಇಷ್ಟೇ ಜನ ಹೋಗ್ಲಿಕ್ಕಾಗೋದು. ಸೊ ಜಾಸ್ತಿ ಜನ ಇರೋದ್ರಿಂದ ಹಂತವಾಗಿ ಟ್ರೈನ್ಸ್ ಬರ್ತಿದ್ದ ಹಾಗೆ ಕಳಿಸ್ಕೊಡ್ತೀವಿ. ಸೊ ಯಾರು ಯಾವುದೇ ರೀತಿ ರೂಮರ್ಸ್ಗೆ ಕೇಳಬಾರ್ದು ಅಂತ ನನ್ನ ರಿಕ್ವೆಸ್ಟ್ ನಾನು ಮಾಡ್ಕೋತಾ ಇದ್ದೀನಿ. ಇದು ಪ್ರೋಟೋಕಾಲ್ ಇರುತ್ತೆ. ಸೊ ಈ ಯಾವುದು ರಿಸೀವಿಂಗ್ ಸ್ಟೇಟ್ ಇರುತ್ತೆ ಅವ್ರಿಗೆ ಒಂದು ಫುಲ್ ಫಿಲ್ಡ್ ಮ್ಯಾನಿಫೆಸ್ಟ್ ನಾವು ಕೊಡಬೇಕಾಗುತ್ತೆ. ಅದರಲ್ಲಿ ಟ್ರಾವೆಲರ್ಸ್ ನೇಮ್, ಏಜ್ ಇರುತ್ತೆ, ಆಮೇಲೆ ಜೆಂಡರ್, ಅವ್ರದ್ದು ಅಡ್ರೆಸ್, ಮತ್ತು ಅವರ ರಿಸೀವಿಂಗ್ ಸ್ಟೇಟ್ ಏನಿರುತ್ತಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ತಾಲೂಕ್ ಲೆವೆಲ್ ಅಡ್ರೆಸ್ ತನಕ ಕೊಡಬೇಕಾಗತ್ತೆ, ಆಧಾರ್ ನಂಬರ್ ಕೊಡಬೇಕಾಗತ್ತೆ, ಮತ್ತು ಅವ್ರದ್ದು ಸ್ಕ್ರೀನಿಂಗ್ ಮಾಡಿಸ್ಬೇಕಾಗತ್ತೆ. ಯಾರಿಗಾದ್ರೂ ಜ್ವರ ಸಿಂಪ್ಟಮ್ಸ್ ಇದ್ದರೆ ಅವ್ರನ್ನ ನಾವು ಕಳಿಸ್ಲಿಕ್ಕೆ ಬರಲ್ಲ. ಸೊ ನಾವು ಯಾರನ್ನ ಇವಾಗ ಬಸ್ ಅಲೈಟ್ ಮಾಡಿಸ್ತಿರ್ತೀವಿ ಆವಾಗಲೇ ನಾವು ಸ್ಕ್ರೀನಿಂಗ್ ಮಾಡಿಸಿ ನಾವು ಅಲ್ಲಿ ಅವ್ರನ್ನ ಬಸ್ಸಲ್ಲಿ ಹತ್ತಿಸ್ತೀವಿ. ಸೊ ಟಿಕೆಟಿಂಗನ್ನು KSRTC ಅವರು ಮಾಡ್ತಾರೆ, ಬಸ್ ಅವರು. ಸೊ ಒನ್ಸ್ ಟಿಕೆಟಿಂಗ್ ಇಸ್ ಡನ್ ಅವ್ರನ್ನ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲಿ ರೈಲ್ವೆ ಟಿಕೆಟ್ಸ್ ಪ್ರಿಂಟ್ ಮಾಡಿ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಟಿಕೆಟ್ ರೈಲ್ವೇಸ್ ಅವರು ಪ್ರಿಂಟ್ ಮಾಡಿ ಕೊಡ್ತಾರೆ. ಆಮೇಲೆ ಅವರು ಕೋಚ್ ವೈಸ್ ಅವರನ್ನು ಬೋರ್ಡ್ ಮಾಡಿಸ್ಬಿಟ್ಟು ಟ್ರೈನ್ ಹೋಗುತ್ತೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್. ಆ್ಯಂಡ್ ದಿಸ್ ಮ್ಯಾನಿಫೆಸ್ಟ್ ಏನು ಹೇಳ್ತೀನಿ, ಪ್ರತಿಯೊಬ್ಬಂದು ಡೀಟೇಲ್ಸ್ ಕಂಪ್ಲೀಟಾಗಿ ಇರಲೇಬೇಕಾಗುತ್ತೆ. ಯಾಕೆಂದರೆ ರಿಸೀವಿಂಗ್ ಸ್ಟೇಟಿಗೆ ಅವ್ರು ಯಾವ್ಯಾವ ಜಿಲ್ಲೆಗೆ ಹೋಗ್ತಾರೇನೋ ಇನ್ಫಾರ್ಮೇಷನ್ ಕೊಡದೇ ಇದ್ದರೆ ಕಷ್ಟ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಲಾಂಗ್ ಡ್ರಾನ್ ಪ್ರೋಸೆಸ್. ಅದಕ್ಕೆ ನಾವೆಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬೆಳಗ್ಗೆ ಇಂದ ಕೂತ್ಕೊಂಡು ಈ ಕೆಲಸ ಮಾಡಬೇಕಾಗುತ್ತೆ. ಇವಾಗ ಒಂದು ಮಧ್ಯಾಹ್ನ ಅಥವಾ ಸಾಯಂಕಾಲ ಟ್ರೈನ್ಗೆ ಹೋಗುತ್ತೆ ಅಂದರು ಒಂದು ಅರ್ಧ ದಿನ ಕೆಲಸ ಇದಕ್ಕೆ ಆಗುತ್ತೆ. ಸೊ ನಾವು ಹೋಗಿ ಅವ್ರನ್ನೆಲ್ಲರಿಂದ ಡೀಟೇಲ್ಸ್ ತೊಗೊಂಡು ಎಲ್ಲರನ್ನೂ ಸ್ಕ್ರೀನ್ ಮಾಡಿಸಿ ಕಳಿಸ್ಬೇಕಾಗತ್ತೆ. ಮತ್ತು ನಾವು ಕಳಿಸ್ಕೊಡ್ಬೇಕಾದಾಗ ಪ್ರತಿಯೊಬ್ಬರಿಗೂ ಊಟದ ಪ್ಯಾಕೆಟ್ ಒಂದು ಮತ್ತು ನೀರು ಎಲ್ಲ ನಮ್ಮಿಂದ ಕಳಿಸ್ಕೊಡ್ತೀವಿ. ಆ್ಯಂಡ್ ಸಿನ್ಸ್ ಒಂದು 2-3 ಡೇಸ್ ಆಗೋದ್ರಿಂದ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಮಧ್ಯದಲ್ಲಿ IRCTCಯಿಂದ ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಸೊ ಏನು ಟಿಕೆಟ್ ಪ್ರೈಸಲ್ಲಿ ರೈಲ್ವೇಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದು ರೈಲ್ವೇಸ್ ಪ್ರೊಸೀಜರು. ಪಿಲಾರ್ ವ್ಯಾಪ್ತಿಡ್ ಕಂಟೈನ್ಮೆಂಟ್ ಝೋನ್ ಘೋಷಿಸಾಯರೆ ಆದೇಶ ಕೊರ್ನ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸೊಂಪತೈ ಇಲ್ಲುಲು ಬೊಕ್ಕ 10 ವಾಣಿಜ್ಯ ಮಳಿಗೆಲು ಕಂಟೈನ್ಮೆಂಟ್ ವ್ಯಾಪ್ತಿಗೆ ಬರ್ಪುಂಡು ಕಂಟೈನ್ಮೆಂಟ್ ಝೋನ್ ಪೂರ್ತಿ ಸೀಲ್ ಡೌನ್ ಆಪುಂಡು ಪಂಡು ತೆರಿಪಾಯರು.